ಮಂಗಳೂರು ನಗರದ ಬಹುಕಾಲದ ಕನಸಾಗಿದ್ದ ಸುಲ್ತಾನ್ ಬತ್ತೇರಿ ಮತ್ತು ತಣ್ಣೀರ್ಬಾವಿ ಪ್ರದೇಶಗಳನ್ನು ಸಂಪರ್ಕಿಸುವ ಬೋಸ್ಟಿಂಗ್ ಸೇತುವೆ ಕಾಮಗಾರಿ ಇದೀಗ ವೇಗವನ್ನು ಪಡೆದುಕೊಂಡಿದೆ. ಜಿಲ್ಲೆಯ ಮೊದಲ ಬೋಸ್ಟಿಂಗ್ ಸೇತುವೆಯಾಗಿ ಗುರುತಿಸಿಕೊಳ್ಳುತ್ತಿರುವ ಈ ಮಹತ್ವಾಕಾಂಕ್ಷಿ ಯೋಜನೆ ನಗರಾಭಿವೃದ್ಧಿಗೆ ಹೊಸ ಮೈಲುಗಲ್ಲಾಗಿದೆ. ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ಬೋಳಾರ ಶ್ರೀ ಅಮೃತಾನಂದಮಯಿ ಮಠದ ಸಮೀಪ ಫಲ್ಗುಣಿ ನದಿಗೆ ಅಡ್ಡವಾಗಿ ಸುಮಾರು 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಸೇತುವೆಯ ಒಟ್ಟು ಉದ್ದ ಸುಮಾರು 980 ಮೀಟರ್ ಆಗಿದೆ. ಮುಗ್ರೋಡಿ ಕನ್ಸ್ಟ್ರಕ್ಷನ್ ಕಂಪನಿ 2025ರ ಜನವರಿಯಲ್ಲಿ ಕಾಮಗಾರಿಯನ್ನು ಆರಂಭಿಸಿದ್ದು 2026ರ ಮೇ ತಿಂಗಳೊಳಗೆ ಪೂರ್ಣಗೊಳಿಸುವ ಗುರಿ ಹೊಂದಿದೆ. ಸೇತುವೆಯನ್ನ ನದಿಯ ಭರತ ರೇಖೆಯಿಂದ ಸುಮಾರು 10 ಮೀಟರ್ ಎತ್ತರದಲ್ಲಿ ನಿರ್ಮಿಸಲಾಗುತ್ತಿದ್ದು ಮುಳುಗು ಭೀತಿ ಇಲ್ಲದಂತೆ ವಿನ್ಯಾಸಗೊಳಿಸಲಾಗಿದೆ. ಇಕ್ಕೆಲಗಳಲ್ಲಿ ತಲಾ 31 ಮೀಟರ್ ಉದ್ದದ 2 ಸ್ಪ್ಯಾನ್ಗಳೊಂದಿಗೆ ರ್ಯಾಂಪ್ ನಿರ್ಮಾಣವಾಗುತ್ತಿದ್ದು 2 ಕಡೆ ತಲಾ 100 ಮೀಟರ್ ಸಂಪರ್ಕ ರಸ್ತೆಯನ್ನ ಕಲ್ಪಿಸಲಾಗುತ್ತಿದೆ. ಸುಮಾರು 480 ಮೀಟರ್ ಉದ್ದದ ಮುಖ್ಯ ಸೇತುವೆಯ ಮೇಲ್ಭಾಗದಲ್ಲಿ ಬೋಸ್ಟಿಂಗ್ ವ್ಯವಸ್ಥೆಯನ್ನ ಅಳವಡಿಸಲಾಗುತ್ತಿದೆ. ತಣ್ಣೀರ್ಬಾವಿ ಭಾಗದಲ್ಲಿ ಅರಣ್ಯ ಇಲಾಖೆಯ ಅನುಮತಿ ವಿಳಂಬದಿಂದ 2 ಪಿಲ್ಲರ್ಗಳ ಅಳವಡಿಕೆ ಬಾಕಿ ಉಳಿದಿದ್ದರೂ ಇದೀಗ ಅಗತ್ಯ ಅನುಮತಿಗಳು ಲಭ್ಯವಾಗಿದ್ದು ಕಾಮಗಾರಿ ಮತ್ತೆ ಚುರುಕುಗೊಂಡಿದೆ. ನದಿಯಲ್ಲಿ ನೀರಿನ ಅರಿವು ತಡೆಗಟ್ಟಲು ಮಣ್ಣಿನ ಚೀಲಗಳನ್ನು ಬಳಸಿ ಪೈಲ್ಸ್, ಸ್ಪ್ಯಾನ್ ಮತ್ತು ಗರ್ಡರ್ ಅಳವಡಿಸುವ ಕಾರ್ಯ ನಡೆಯುತ್ತಿದೆ. ಕೊನೆಯ ಹಂತದ ಪೈಲ್ಸ್ ಹಾಕಲು ಸುಮಾರು 1 ಟನ್ ತೂಕದ ಮಣ್ಣಿನ ಚೀಲಗಳನ್ನು ಕ್ರೇನ್ ಮೂಲಕ ನದಿಗೆ ಇಳಿಸಿ ತಡೆಗೋಡೆಯನ್ನ ನಿರ್ಮಿಸಲಾಗುತ್ತಿದೆ. ಈ ಸೇತುವೆ ಪೂರ್ಣಗೊಂಡ ಬಳಿಕ ಮಂಗಳೂರು ನಗರದಿಂದ ತಣ್ಣೀರ್ಬಾವಿಗೆ ಕೇವಲ 10 ನಿಮಿಷಗಳಲ್ಲಿ ತಲುಪುವ ಸಾಧ್ಯತೆ ಇದೆ. ಇಷ್ಟರವರೆಗೆ ಸುಲ್ತಾನ್ ಬತ್ತೇರಿಯಿಂದ ದೋಣಿ ಮೂಲಕ ಸಂಚಾರವನ್ನು ನಡೆಸಬೇಕಾಗಿದ್ದು ರಾತ್ರಿ 7:30ರ ಬಳಿಕ ದೋಣಿ ಸೇವೆ ಲಭ್ಯವಿರದ ಕಾರಣ ಜನರಿಗೆ ತೊಂದರೆ ಉಂಟಾಗುತ್ತಿತ್ತು. ಬೇರೆಯಾಗಿ ಕೂಳೂರು ಮಾರ್ಗವಾಗಿ ಸುಮಾರು 8 ಕಿಲೋಮೀಟರ್ ಸುತ್ತು ಹೋಗಬೇಕಾದ ಪರಿಸ್ಥಿತಿ ಇತ್ತು. ತಣ್ಣೀರ್ಬಾವಿ ಹಾಗೂ ಬೆಂಗರೆ ಪ್ರದೇಶದ ನಿವಾಸಿಗಳಿಗೆ ಈ ಸೇತುವೆ ಬಹಳ ಅನುಕೂಲಕರವಾಗಲಿದ್ದು ನಿತ್ಯ ನಗರಕ್ಕೆ ಸಂಚಾರ ಸುಲಭಗೊಳ್ಳಲಿದೆ. ಈಗಾಗಲೇ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ತಣ್ಣೀರ್ಬಾವಿ ಬೀಚ್ಗೆ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಸೇತುವೆ ಪ್ರವಾಸೋದ್ಯಮಕ್ಕೂ ಮತ್ತಷ್ಟು ಉತ್ತೇಜನವನ್ನು ನೀಡಲಿದೆ. ವ್ಯಾಪಾರೋದ್ಯಮಕ್ಕೂ ಹೊಸ ಅವಕಾಶಗಳು ತೆರೆದುಕೊಳ್ಳಲಿವೆ. ಒಟ್ಟಿನಲ್ಲಿ ಸುಲ್ತಾನ್ ಬತ್ತೇರಿ ತಣ್ಣೀರ್ಬಾವಿ ಬೋಸ್ಟಿಂಗ್ ಸೇತುವೆ ನಿರ್ಮಾಣವು ಮಂಗಳೂರಿನ ಸಾರಿಗೆ, ಪ್ರವಾಸೋದ್ಯಮ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಮಹತ್ತರ ಉತ್ತೇಜನ ನೀಡುವ ಯೋಜನೆಯಾಗಿ ಪರಿಣಮಿಸುತ್ತಿದೆ.